ಕೃಷಿಮೇಳದಲ್ಲಿರುವಂತಹ ಬೇರೆ ಬೇರೆ ಸ್ಟಾಲ್ಗಳಲ್ಲಿ ಬೇರೆ ಬೇರೆ ಯಂತ್ರೋಪಕರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಬೇರೆ ಬೇರೆ ಸ್ಟಾಲ್ಗಳಿರುವಂತಹ ಯಂತ್ರೋಪಕರಣಗಳನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಇಲ್ಲಿ ಒಂದು ಗೀಸರ್ ಸಿದ್ಧಪಡಿಸಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ಸರ್ ಎಲ್ಲಿಂದ ಬಂದಿದ್ದೀರಾ? ಮೇಡಮ್ ಬೆಂಗಳೂರು ಮೇಡಮ್, ಜಾಲಹಳ್ಳಿ ವಿಲೇಜ್. ಹಾಂ ಮೇಡಮ್, ಇದು ಇನ್ಸ್ಟಂಟ್ ಗೀಸರ್ ಅಂತಾರೆ. ಈಗ ಪ್ರತಿಯೊಬ್ಬರು ಮನೆಯಲ್ಲಿ ಗೀಸರನ್ನು ಯೂಸ್ ಮಾಡ್ತಾರೆ. ಗೀಸರು ಮತ್ತು ಇನ್ಸ್ಟಂಟ್ ಗೀಸರ್ಗೂ ಸ್ವಲ್ಪ ವ್ಯತ್ಯಾಸ ಇದೆ ಮೇಡಮ್. ಗೀಸರ್ ಅಂದರೆ ಸ್ವಲ್ಪ ದೊಡ್ಡದಿರುತ್ತೆ, 7 ಅಥವಾ 9 ಅಥವಾ 11 ಲೀಟ್ರ್ ಸ್ಟೋರ್ ಮಾಡಿರುತ್ತೆ. ಸ್ಟೋರ್ ಮಾಡಿದ್ದು ನೀರನ್ನು ಕಾಯಲ್ಬೇಕಂದ್ರೆ 8 ರಿಂದ 10 ನಿಮಿಷ ಬೇಕಾಗತ್ತೆ. ಅದು ಗೀಸರು. ಮಾಮೂಲಿ ಸುಮಾರು ಮನೆಯಲ್ಲೆಲ್ಲ ಯೂಸ್ ಮಾಡ್ತಾರೆ, 80% ಅದೇ ಯೂಸ್ ಮಾಡ್ತಾರೆ. ಬಿಟ್ಟರೆ ಸೋಲಾರ್ ಯೂಸ್ ಮಾಡ್ತಾರೆ. ಈಗ ಮಳೆಗಾಲ ಚಳಿಗಾಲದಲ್ಲಿ ಸೋಲಾರು ಜಾಸ್ತಿ ಯೂಸ್ ಬರೋದಿಲ್ಲ ಮೇಡಮ್. ಹಾಂ, ಈ ಗೀಸರ್ಗೆ ಸ್ವಲ್ಪ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಆ ಒಂದು ಕಾರಣಕ್ಕಾಗಿ ಇದು ಇನ್ಸ್ಟಂಟ್ ಗೀಸರ್ ಅಂತ ಒಂದು ರೆಡಿ ಮಾಡಿದ್ದಾರೆ ಮೇಡಮ್. ಇದು ಹೇಗಿರೋದಪ್ಪ ಅಂದರೆ ಪಾಲಿಫೈಬರ್ ಬಾಡಿ ಮೇಡಮ್. ಇದು ಪಾಲಿಫೈಬರ್ ಬಾಡಿ. ಇದು ಪಾಲಿಫೈಬರ್ ಬಾಡಿ ಅಂದರೆ ಎಷ್ಟೇ ಬಿಸಿ ಆದ್ರೂ ಹೊರಗಡೆ ಬಿಸಿ ಬಿಡೋದಿಲ್ಲ ಇದು. ಆಮೇಲೆ ಒಳಗಡೆ ಒಂದು ಲೇಯರ್ ಹಾಕಿದ್ದೀವಿ, ಬ್ಲ್ಯಾಕ್ ಲೇಯರು. ಅದು ಏನು ಮಾಡುತ್ತೆ ಅಂದರೆ ಜಾಸ್ತಿ ಬಿಸಿ ಆಯ್ತಂದರೆ ಆಟೋಮೆಟಿಕ್ಕಾಗಿ ಆಫ್ ಮಾಡಿಟ್ಕೊಳ್ತದೆ. ಸೆನ್ಸರ್ ಅಂತ ಪ್ರೋಗ್ರಾಮ್ ಹಾಕಿದೆ ಮೇಡಮ್. ಒಳಗಡೆ ಥರ್ಮೋಸ್ಟಾಟ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಜಾಸ್ತಿ ಬಿಸಿ ಆಯ್ತಂದರೆ ಆಟೋಮೆಟಿಕ್ಕೇ ಆಫ್ ಮಾಡಿ ಇಟ್ಕೊಂಡಿರುತ್ತೆ. ಅಂದರೆ 65 ರಿಂದ 75 ಡಿಗ್ರಿವರೆಗೂ ನೀರು ಹೀಟ್ ಬರುತ್ತೆ ವಿತಿನ್ 10 ರಿಂದ 15 ಸೆಕೆಂಡಲ್ಲಿ. 15 ಸೆಕೆಂಡಲ್ಲಿ 10 ರಿಂದ 15 ಸೆಕೆಂಡಲ್ಲಿ ಬಿಸಿ ನೀರು ಅಂತ ಮೇಡಮ್. ಇದು ಒಂದು ಅನ್ಲಿಮಿಟೆಡ್ ಆಗಿ ಮೇಡಮ್, ಅನ್ಲಿಮಿಟೆಡ್ ಆಗಿ ನೀರು ಬರುತ್ತೆ ಮೇಡಮ್. ಇದಕ್ಕೆ 1 ಲೀಟ್ರ್ ತೊಗೋಬೋದು, 2 ಲೀಟ್ರ್ ತೊಗೋಬೋದು. ಗೀಸರ್ ಹೇಗಿದೆ, ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಬಟ್ ಇದು ಸ್ಟೋರ್ ಆಗಿರಲ್ಲ. ಎಷ್ಟಾಗಿರುತ್ತೆ? 1 ಲೀಟ್ರಷ್ಟು ಸ್ಟೋರ್ ಆಗಿರುತ್ತೆ. ಫಿಟ್ ಮಾಡೋದು ಹೇಳ್ಕೊಡ್ತೀವಿ ನೋಡಿ ಮೇಡಮ್. 10 ಸೆಕೆಂಡಲ್ಲಿ ಅದು ಹೋಗ್ತಾ ಇರುತ್ತೆ ನೀರು. ಸ್ಟೋರ್ ಥರ ಏನಿಲ್ಲ. ನೀರು ಎಂಟ್ರಿ ಆಗಿರುತ್ತೆ ಅಲ್ಲ, ಎಂಟ್ರಿ ಆಗಿ 10 ರಿಂದ 15 ಸೆಕೆಂಡಲ್ಲೇ ಬಿಸಿಯಾಗಿ ಹೊರಗಡೆ ಬರ್ತಾನೆ ಇರುತ್ತೆ ಮೇಡಮ್. ಇದು ಇನ್ಸ್ಟಂಟು ಕಂಟಿನ್ಯೂ ಪ್ರೊಸೆಸ್ ಇದು. ಇದು ಫಿಟ್ಟಿಂಗ್ ಮಾಡೋದು ಯಾವ ಥರ ಅಂದರೆ ಮನೆಯಲ್ಲಿ ಮೇಡಮ್, ಇವಾಗ ಮನೆಯಲ್ಲಿ ನಳ ಇರುತ್ತೆ ನೋಡಿ, ಸ್ನಾನದ ಮನೆಯಲ್ಲಿ ನಳ ಇರುತ್ತೆ ಅಲ್ಲ, ಎಲ್ಲಿ ಜಾಗ ನಮಗೆ ಸಾಕಾಗತ್ತೆ ಆ ಜಾಗದಲ್ಲಿ ಗೋಡೆಗೆ ಒಂದು ಮೊಳೆ ಹಾಕಬೇಕು ಮೇಡಮ್. ಇಲ್ಲಿ ತೋರಿಸಿ ಸರ್. ಹಾಂ, ಗೋಡೆಗೆ ಒಂದು ಮೊಳೆ ಹಾಕ್ಬೇಕು ಸರ್. ಅದು ಸ್ನಾನದ ಮನೆಯಲ್ಲಿ ಗೋಡೆಗೆ ಒಂದು ಮೊಳೆ ಹಾಕಿಬಿಟ್ಟು ಇದ್ರ ಪಾಯಿಂಟ್ ಇರುತ್ತೆ ನೋಡಿ ಸರ್. ಈ ಪಾಯಿಂಟು ಈ ಥರ ಗೋಡೆಗೆ ಈ ಥರ ನೇತು ಹಾಕ್ಬೇಕು ಮೇಡಮ್. ಇಷ್ಟೇ ಫಿಟ್ಟಿಂಗ್ ಮಾಡೋದು, ಇಷ್ಟೇ ಮೇಡಮ್. ಸರ್ ಪ್ರೈಸ್ ಎಷ್ಟು ಸರ್ ಇದ್ರದ್ದು? ಮೇಡಮ್ ಹೇಳ್ತೀನಿ. ಹಾಂ, ಇದು ನಳ ಪೈಪ್ ಇರುತ್ತಲ್ಲ ಮೇಡಮ್ದು, ಪೈಪ್ ನಲ್ಲಿಗೆ ಹಾಕಿಬಿಡಬೇಕು. ಇಲ್ಲಿ ಹಾಕಿದ್ದೀನಿ ನೋಡಿ, ಇದು ತುಂಬ ಈಸಿನೇ ಮೇಡಮ್. ಇದು ಹೌದಾ, ಒಂದು ಸ್ಕ್ರೂ ಇರುತ್ತೆ. ಸ್ಕ್ರೂ ಹಾಕಿಬಿಟ್ಟು ಇದಕ್ಕೆ ನಾವು ಈ ಥರ ನೇತು ಹಾಕಿದ್ದೀವಿ. ಪೈಪ್ ಇಲ್ಲಿ ಕೆಳಗಡೆ ಹಾಕಿದೆ ನೋಡಿ, ಇದು ಸಿಂಪಲ್ಲು. ಈ ನಳಕ್ಕೆ ಕೆಳಗಡೆ ಪೈಪ್ ಹಾಕಿಬಿಟ್ಟು ನಲ್ಲಿಗೆ ಹಾಕಿಬಿಡ್ಬೇಕು ಮೇಡಮ್. ಅದು ನಲ್ಲಿಯಿಂದ ಫಸ್ಟು ನೀರು ಬಿಡಬೇಕು. ಓವರ್ ಹೆಡ್ ಟ್ಯಾಂಕ್ ಇರುತ್ತೆ ಅಲ್ಲ, ಫಸ್ಟು ನಲ್ಲಿಯಿಂದ ನೀರು ಬಿಡಿ. ಇದು ಡಿವೈಸ್ ತುಂಬಬೇಕಿದು. ಡಿವೈಸ್ ತುಂಬಿ ಹೊರಗಡೆ ಬರಬೇಕು ಮೇಡಮ್ ನೀರು. ಹೊರಗಡೆ ಬಂದಾಗ ಇದು ವೈರ್ ಸ್ವಿಚ್ ಹಾಕಬೇಕು. ಇಲ್ಲಿ ಹಾಕಿ ಆನ್ ಮಾಡ್ತೀನಿ ನೋಡಿ ಸರ್. ಆನ್ ಮಾಡ್ತೀನಿ. ಇವಾಗ ಆನ್ ಆಗಿದೆ ನೋಡಿ. ಆನ್ ಆದಾಗ ಗ್ರೀನ್ ಕಲರ್ ಲೈಟ್ ಆನ್ ಆಗಿದೆ ನೋಡಿ ಮೇಡಮ್. ಗ್ರೀನ್ ಕಲರ್ ಲೈಟ್ ಆನ್ ಆಗಿದೆ. ಇವಾಗ 15 ರಿಂದ 20 ಸೆಕೆಂಡಲ್ಲಿ ಇವಾಗ ಬಿಸಿ ನೀರು ಸ್ಟಾರ್ಟ್ ಆಯಿತು. ಇವಾಗ ಮುಟ್ಟು ನೋಡಿ, ಬಿಸಿ ಇದೆ. ಹಾಂ ನೋಡಿ, ಇಷ್ಟು ಬಿಸಿ ಬರ್ತದೆ. ಇವಾಗ ಎಷ್ಟು ಬಿಸಿ ಬರುತ್ತೆ ಅಂದರೆ 65 ರಿಂದ 75 ಡಿಗ್ರಿ ಹೀಟ್ ಬರ್ತಾ ಇರುತ್ತೆ ಮೇಡಮ್. ಒಂದು 3/4 ಬಕೆಟ್ ನೀರು ತುಂಬಿದೆ ಅಂದರೆ ಅದರೊಳಗೆ ಸ್ವಲ್ಪ ತಣ್ಣೀರು ಹಾಕೊಂಡ್ಬಿಟ್ಟು ಸ್ನಾನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. 5 ರಿಂದ 7 ನಿಮಿಷದಲ್ಲಿ ಒಂದು ಬಕೆಟ್ ತುಂಬುತ್ತೆ ಮೇಡಮ್. 5 ರಿಂದ 7 ನಿಮಿಷದಲ್ಲಿ ಒಂದು ಬಕೆಟ್ ತುಂಬುತ್ತೆ ಸರ್. ಫಸ್ಟಿಗೆ ನಮಗೆ ಪ್ರೈಸ್ ಹೇಳಿಬಿಡಿ, ನಮ್ಮ ಗ್ರಾಹಕರು ಅದನ್ನಲ್ವ ಕೇಳೋದು. ಹೌದಾ ಮೇಡಮ್? ಹಾಂ, ಹೇಳ್ತೀನಿ ಮೇಡಮ್. ಇದು ಇಲ್ಲಿ ಆಫರ್ ಕೊಡ್ತಾ ಇದ್ದೀವಿ, ರೈತ ಮೇಳ ಅಂತ. ಸನ್ ಅಂತ ಹೇಳ್ಬಿಟ್ಟು ಮೇಡಮ್, ಇದು ಒರಿಜಿನಲ್. ಇದು ಇನ್ನೊಂದು ವಿಷಯ ಹೇಳಬೇಕು ನಿಮಗೆ, ಸುಮಾರು ಸನ್ ಇದೆ ವೆಬ್ಸೈಟಲ್ಲಿ, ಅಲ್ಲಿ ಸನ್ ಇದೆ. ಬಟ್ ಆ ಸನ್ನು ಒರಿಜಿನಲ್ ಅಲ್ಲ, ಇದು ನಮ್ಮದು ಬ್ರ್ಯಾಂಡೆಡ್ ಮೇಡಮ್. ಇದು ಸನ್ ಅಂತ, ಇದು ಝೂಮ್ ಮಾಡ್ತಾರೆ ನೋಡಿ, ಇದು ಸನ್ ಅಂತ. ಹೌದಾ, ಒರಿಜಿನಲ್ ಮೇಡಮ್ ಇದು. ಹಾಂ, ಪೇಟೆಂಟ್ ಆಗಿದೆ. ಆಮೇಲೆ ಪಾಲಿಫೈಬರ್ ಬಾಡಿ ಇದೆ. ಇದು 100% ಶಾಕ್ ಪ್ರೂಫ್ ಮೇಡಮ್. ಇದ್ರ ಮೇಲೆ ಅಕಸ್ಮಾತ್ ಅಲ್ಪ ಸ್ವಲ್ಪ ನೀರು ಬಿದ್ದರೂ ಕೂಡ ಯಾವುದೇ ರೀತಿ ಶಾಕ್ ಆಗೋದಿಲ್ಲ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇದು ಒರಿಜಿನಲ್ ಮೇಡಮ್. ಇದು ಬಂದುಬಿಟ್ಟು 2880 ರೂಪಾಯಿ ರೇಟ್ ಇದೆ. ಇಲ್ಲಿ ಆಫರ್ ಅಂತ ರೈತರಿಗೆ ಅನುಕೂಲ ಆಗಲಿ ಅಂತ 2300 ರೂಪಾಯಿ ಕೊಡ್ತದೆ ಮೇಡಮ್. 2880 ರೂಪಾಯಿಯನ್ನು 500 ರೂಪಾಯಿ ಡಿಸ್ಕೌಂಟ್ ಮಾಡಿ 580 ಡಿಸ್ಕೌಂಟ್ ಮಾಡಿದ್ದೀರಾ. 80 ರೂಪಾಯಿ ಡಿಸ್ಕೌಂಟ್ ಮಾಡಿಬಿಟ್ಟು 2300 ರೂಪಾಯಿ ಕೊಡ್ತದೆ ಮೇಡಮ್ ಇಲ್ಲಿ. ಎಸ್ ಸರ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ. ಹಾಂ ಮೇಡಮ್, ನನ್ನ ಹೆಸರು ಶಶಿಕಾಂತ್ ಅಂತ. ನಮ್ಮ ಆಫೀಸ್ ಇರೋದು ಜಾಲಹಳ್ಳಿ ವಿಲೇಜು, ಕನ್ಸೂಮರ್ ಗ್ರೂಪ್ ಅಂತ ಮೇಡಮ್ ನಮ್ಮ ಆಫೀಸು. ಸುಮಾರು 20 ವರ್ಷದಿಂದ ಸಕ್ಸಸ್ಫುಲ್ಲಾಗಿ ರನ್ನಿಂಗ್ ಇದೆ. ನನ್ನ ಹೆಸರು ಶಶಿಕಾಂತ್, ಜಾಲಹಳ್ಳಿ ವಿಲೇಜ್ ಬೆಂಗಳೂರಲ್ಲಿ ಆಫೀಸ್ ಇದೆ. 2880 ರೂಪಾಯಿ ರೇಟ್ ಇರೋದು 2300 ಕೊಡ್ತಾ ಇದ್ದೀವಿ. ನನ್ನ ಕಾಂಟ್ಯಾಕ್ಟ್ ನಂಬರ್ ಮೇಡಮ್ 9448202568 ಮೇಡಮ್. ಕಾಲ್ ಮಾಡಿ ಮ್ಯಾಮ್. ಥ್ಯಾಂಕ್ ಯು. ಓಕೆ ಸರ್. ಎಸ್, ನೆಕ್ಸ್ಟ್ ಇನ್ನಷ್ಟು ಪ್ರಾಡಕ್ಟ್ಗಳಿದೆ, ನೋಡ್ಕೊಂಡು ಬರುವ. ಇಲ್ಲಿ ಲೈಟ್ಗಳಿದೆ. ಸರ್ ನಮಸ್ತೆ. ನಮಗೆ ಈ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಮೇಡಮ್, ಇದು ಪವರ್ ಸೇವ್ ಡಿವೈಸ್ ಅಂತ. ಮನೇಲಿ ಹಾಕೋರಿದೆ, ನಿಮಗೆ ಕರೆಂಟ್ ಬಿ ಕಡಿಮೆ ಬರುತ್ತೆ 30%. ನಿಮ್ಮ ಮನೇಲಿ ಎಷ್ಟನ್ನ ಕರೆಂಟ್ ಬೀಳೋ 30% ಸೇವ್ ಆಗುತ್ತೆ ಹಾಕೋರ್ಲಿ. ಕರೆಂಟಲ್ಲಿ 30% ಸೇವ್ ಆಗುತ್ತೆ, ಹೇಗೆ ಅದು? ನೋಡಿ, 4 ಟೂಲ್ಬೆಡ್ಗೆ ಎಷ್ಟು ಕರೆಂಟ್ ಹೋಗ್ತಾನೆ 1.60 ಅಲ್ಲ. ಪವರ್ ಸೈಡ್ ಡಿವೈಸ್ ಹಾಕಲಿ. ಇವರು ನೋಡಿ
1.5 ಆಯಿತು ಅಂದರೆ 30% ಸೇವ್ ಆಯಿತು. ಹೆಂಗಂದರೆ ಇದರಲ್ಲಿ ಬಂದು ಮೈಕ್ರೋ ಕೆಪಾಸಿಟಿ ಬ್ಯಾಂಕ್ ಅಂತ ಒಂದು ಇರುತ್ತೆ. ಆ ಪವರ್ ಫ್ಯಾಕ್ಟ್ ಇಂಪ್ರೂವ್ ಮಾಡಿ ವೇಸ್ಟ್ ಲೀಕೇಜ್ ಕರೆಂಟ್ನ ಅವಾಯ್ಡ್ ಮಾಡಿ ಕೊಡುತ್ತೆ. ಈಗ ನಾರ್ಮಲಿ ಕರೆಂಟ್ ಮನೇಲಿ ಏನಾಗುತ್ತೆ ಅಂದರೆ ಬಿಫೋರ್ ಇನ್ಸ್ಟಾಲಿಂಗ್ ಈ ಥರ ವೇಸ್ಟ್ ಲೀಕೇಜ್ ಆಗ್ತಾ ಇರುತ್ತೆ ಕರೆಂಟ್, ಅದಕ್ಕೋಸ್ಕರ ಜಾಸ್ತಿ ಬರುತ್ತೆ. ಇದು ಹಾಕೋದು ಏನಾಗುತ್ತೆ ಅಂದರೆ ವೇಸ್ಟ್ ಲೀಕೇಜ್ ಆಗಲ್ಲ. ಆಫ್ಟರ್ ಇನ್ಸ್ಟಾಲಿಂಗ್ ನಿಮ್ಮ ಮನೆಗೆ ಎಷ್ಟೈತೆ ಕರೆಂಟ್ ಬೇಕೋ ಅಷ್ಟು ಸ್ವಲ್ಪ ಫಿಲ್ಟರ್ ಮಾಡಿ ಕೊಡುತ್ತೆ. ಸರ್ ಎಷ್ಟು ಟೈಮ್ ಬಾಳಿಕೆ ಬರುತ್ತೆ ಸರ್? ವ್ಯಾರಂಟಿ ಗ್ಯಾರಂಟಿ ಅಂದರೆ 20 years 6 years ಗ್ಯಾರಂಟಿ. 6 years ಗ್ಯಾರಂಟಿ. ಪ್ರೈಸ್ ಎಷ್ಟು ಸರ್? ಇದು ಆನ್ಲೈನ್ ಪ್ರೈಸ್ ಬಂದು 2300 rupees ಮೇಡಮ್. ನಾವು ಗೆಟ್ ಓನ್ಲಿ ಆಫರ್ ಇದೆ ಓನ್ಲಿ 1000. 1000ಗೆ ಈ ಥರ ಒಂದು ಪವರ್ ಸೇವರನ್ನು ಕೊಡ್ತಾ ಇದ್ದೀರಾ. ಓಕೆ, ನೆಕ್ಸ್ಟ್ ಮುಂದೆ ಇನ್ನಷ್ಟು ಸ್ಟಾಲ್ಗಳಿದೆ, ಹೋಗುವ. ನೆಕ್ಸ್ಟ್ ಇಲ್ಲೊಂದು ಹೋಮ್ ಡೆಕೋರ್ ಅಂತಲೇ ಹೇಳ್ಬೋದು, ಹೋಮ್ ಫರ್ನಿಚರ್ ಇದ್ದು ಒಂದು ಸ್ಟಾಲ್ ಇದೆ, ನೋಡ್ತಾ ಇರ್ಬೋದು ನಾವು. ಒಂದು ವಿಭಿನ್ನವಾದಂತಹ ಸ್ಟಾಲ್, ತುಂಬಾ ಅದ್ಭುತವಾಗಿದೆ. ನಮಗೆ ಬೇಕಾದಂತಹ ಕುಷನ್ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಎಲ್ಲವನ್ನು ಏನೋ ನಮಗೆ ಒದಗಿಸುವಂತಹ ಒಂದು ಸ್ಟಾಲ್. ಈ ಸ್ಟಾಲ್ನ ಇನ್ಚಾರ್ಜ್ ಆಗಿರೋರು ನಮ್ಮ ಜೊತೆ ಇದ್ದಾರೆ. ಸರ್, ಇದರ ಬಗ್ಗೆ ನಮಗೆ ಹೇಳೋದಿದ್ರೆ? ಮೇಡಮ್, ಇದು ಕಂಪ್ಲೀಟ್ಲಿ ಹ್ಯಾಂಡ್ ಕವರ್ಡ್ ಫರ್ನಿಚರು. ಇದು ಟೋಟಲ್ ಕಾಸ್ಟ್ ಬಂದ್ಬಿಟ್ಟು ನಮ್ಮ ಶೋರೂಮ್ ಪ್ರೈಸ್ 12 lakhs. ಇದು ತುಂಬ ಎಕ್ಸ್ಪೆನ್ಸಿವ್ ಫರ್ನಿಚರು. ಇಲ್ಲಿ ಬಂದ್ಬಿಟ್ಟು 9 lakh rupees ಮಾರ್ತಾಯಿದ್ದೀವಿ. ಕಂಪ್ಲೀಟ್ಲಿ ಕೈಯಲ್ಲಿ ಮಾಡಿರೋದು. ಇದನ್ನು ಮಾಡೋಕ್ಕೆ 10 ಜನ, ಇಟ್ ಟೇಕ್ಸ್ 2 months, 60 ದಿನ ಆಗುತ್ತೆ ಒಂದು ಸೆಟ್ ಮಾಡಲಿಕ್ಕೆ. ಇದರಲ್ಲಿ 6 seat ಡೈನಿಂಗ್ ಟೇಬಲ್ ಬರುತ್ತೆ, ಸೋಫಾ ಸೆಟ್ ಬರುತ್ತೆ, ಉಯ್ಯಾಲೆ ಬರುತ್ತೆ. ಸೊ ಇದಿಷ್ಟು ಸೆಟ್ಟಿಗೆ ಎಷ್ಟಾಗುತ್ತೆ ಸರ್? 9 lakhs. 9 lakhs. ಹೌದು. ಅಂದರೆ ಒಂದು ಮನೆಗೆ ಕಂಪ್ಲೀಟ್ ಆಗಿ ಒಂದು ಸೆಟ್ ಹೋಗುತ್ತೆ ಹಾಗಾದರೆ. ಎಲ್ಲ ಹ್ಯಾಂಡ್ ಮೇಡ್? ಕಂಪ್ಲೀಟ್ ಹ್ಯಾಂಡ್ ಮೇಡ್. ಎಲ್ಲಿ ಸರ್ ಇದು ಆಗುವಂಥದ್ದು? ಪ್ರೊಡಕ್ಷನ್ ಎಲ್ಲಿ? ಇದೆಲ್ಲ ಬೆಂಗಳೂರು ಮೇಡಮ್, ಫ್ಯಾಕ್ಟ್ರಿ ಬೆಂಗಳೂರಲ್ಲಿದೆ. ಈಗ ಅದಕ್ಕೆ ಯೂಸ್ ಮಾಡಿರುವಂಥ ವುಡ್ ಬಗ್ಗೆ ಹೇಳೋದಿದ್ರೆ ಯಾವ ವುಡ್ಡನ್ನು ಯೂಸ್ ಮಾಡಿ? ಟೀಕ್ ಮೇಡಮ್, ಇದೆಲ್ಲ ಹುಣಸೂರು ಟೀಕ್ ಅಂತ, ಮೈಸೂರು ಟೀಕು. ಎಷ್ಟು ವರ್ಷ ಯೂಸ್ ಮಾಡಿದ್ರು ಏನೂ ಆಗಲ್ಲ. ಕೃಷಿ ಮೇಳದಲ್ಲಿ ಆಫರ್ಗೆ ಶೋರೂಮ್ ಪ್ರೈಸ್ 12 lakhs ಇದೆ, ಇಲ್ಲಿ 9 lakhs ಕೊಡ್ತಾ ಇದ್ದೀವಿ. 3 lakh rupees ಡಿಸ್ಕೌಂಟ್. ರೆಸ್ಪಾನ್ಸ್ ಹೇಗುಂಟು ಸರ್? ಈಗ ಇಲ್ಲಿ ಪುತ್ತೂರಿಗರು ಹೇಗೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ? ಸ್ವಲ್ಪ ಎಕ್ಸ್ಪೆನ್ಸಿವ್ ಫರ್ನಿಚರ್ ಅಲ್ವಾ, ನೋಡೋಣ, ಸ್ವಲ್ಪ ಕಾಯಬೇಕಾಗುತ್ತೆ. ಸರ್, ಬೇರೆ ಕಲಾಕೃತಿಗಳೆಲ್ಲ ಇದೆ, ಅದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್ ನಮಗೆ? ಓಕೆ. ಬ್ರಾಸ್ ಆ್ಯಂಡ್ ಬ್ರಾನ್ಸ್, ಇದೆಲ್ಲ 2 metal ಅಲಾಯಿ. ಇದೆಲ್ಲ ಬೇಗ ಕಪ್ಪಗೆ ಆಗಲ್ಲ. ಇದೆಲ್ಲ ಕುಂಭಕೋಣಮಿಂದ ಬರುತ್ತೆ, ತಮಿಳ್ನಾಡು ಕುಂಭಕೋಣಂ ಇದೆಯಲ್ಲ ಅಲ್ಲಿಂದ ತರ್ತೇವೆ. ಇದರ ಪ್ರೈಸ್ ಹೇಗೆ ಸರ್? ಮೇಡಮ್, ಇದು ಬಂದ್ಬಿಟ್ಟು ರಾಧಾ ಕೃಷ್ಣ, ಆಮೇಲೆ ಮೇಲ್ಗಡೆ ಇದೆಯಲ್ಲ ಇದೆಲ್ಲ ಸೇರಿ 1,70,000 ರೂಪಾಯಿ ಶೋರೂಮ್ ಪ್ರೈಸ್. ಇಲ್ಲಿ ಬಂದ್ಬಿಟ್ಟು 1,10,000 ರೂಪಾಯಿಗೆ ಮಾರ್ತಾಯಿದ್ದೀವಿ. ಸರ್, ಇದರ ಮೇಂಟೆನೆನ್ಸ್ ಏನಾದರೂ ಇದೆಯಾ? ನೋ ಮೇಂಟೆನೆನ್ಸ್, ಇಟ್ಸ್ ಮೇಂಟೆನೆನ್ಸ್ ಫ್ರೀ. ಬರೀ ಬ್ರಾಸಲ್ಲಿ ಮಾಡಿದ್ರೆ ಬ್ರಾಸ್ ವಿಲ್ ಬಿಕಮ್ ಬ್ಲ್ಯಾಕ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಇದು ಬ್ರಾಸು ಮತ್ತು ಬ್ರಾನ್ಸು, ಹಿತ್ತಾಳೆ ಮತ್ತು ಕಂಚು 2 ಅಲಾಯಲ್ಲಿ ಮಾಡಿರೋದು. ಬೇರೆ ಏನು ವೆರೈಟಿ ಇದೆ ಸರ್ ನಿಮ್ಮ ಇದರಲ್ಲಿ? ನಮ್ಮ ಇಷ್ಟೇ ಮೇಡಮ್, ಫರ್ನಿಚರ್ ಇದೊಂದಿದೆ, ಸ್ಟ್ಯಾಚ್ಯೂಸ್ ಇದೆ, ಇಷ್ಟೇ. ಓಕೆ, ಅಂದರೆ ಸ್ವಲ್ಪ ಲಕ್ಸುರಿ ಫೀಲ್ ಬೇಕಾದರೆ ಈ ಒಂದು ಸ್ಟಾಲನ್ನು ನಾವು ರೆಫರ್ ಮಾಡ್ಬೋದು ಹಾಗಾದರೆ. ಎಸ್, ಇನ್ನಷ್ಟು ಸ್ಟಾಲ್ಗಳಿದೆ, ಅದನ್ನು ಕೂಡ ನೋಡ್ಕೊಂಡು ಬರುವ. ಎಸ್, ಇಲ್ಲಿ ಇನ್ನೊಂದಷ್ಟು ಸ್ಟಾಲ್ಗಳಿದೆ, ಚೇರ್ಸ್ ಇದೆ. ಸರ್, ಈಗ ನಿಮ್ಮ ಸ್ಟಾಲ್ ವಿಶೇಷತೆ ಏನು ಸರ್? ಅಂದರೆ ಯುನೀಕ್ ಆಗಿದೆ ಈ ಥರ ಚೇರ್ಸ್ ಎಲ್ಲ ಇರೋ ಈ ಪ್ರಾಡಕ್ಟ್ಸ್ಗಳೆಲ್ಲ ಅಗ್ರಿ ರಿಲೇಟೆಡ್ ಮನೆಗೂ ನೀವು ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ಗಳು. ನಂತರ ರಿಕ್ಲೈನಿಂಗ್ ಚೇರ್ಸ್ಗಳಿದೆ. ಈ ರಿಕ್ಲೈನಿಂಗ್ ಚೇರ್ಸ್ ಏನು ಬೆನಿಫಿಟ್ಸ್ ಅಂತ ಹೇಳಿದ್ರೆ, ನಾವು ನಾರ್ಮಲ್ ಚೇರ್ಸಲ್ಲಿ ಕೂತಾಗ ಏನಂತಂದರೆ ಇಡೀ ಬಾಡಿ ವೇಟ್ ನಮ್ಮ ಬ್ಯಾಕ್ ಮೇಲೇ ಪ್ರೆಷರ್ ಬೀಳುತ್ತೆ. ಇದರಲ್ಲಿ ಬಾಡಿ ವೇಟ್ ಫುಲ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ನಿಮಗೆ ಫುಲ್ ಆರಾಮ್ ಸಿಗುತ್ತೆ. ಈ ಪೊಸಿಷನ್ ನೀವು ಯಾವಾಗ ತೊಗೊಳ್ತೀರಾ ಫುಲ್ ಬಾಡಿಗೆ ಆರಾಮ್ ಸಿಗುತ್ತೆ. ಇದು ಅದೇ ಥರದ್ದು ಈ ಚೇರ್ಗಳು. ಅದೇ ಥರ ನನ್ನ ಹತ್ರ ರಾಕಿಂಗ್ ಚೇರ್ಸ್ಗಳು ಇದೆ. ಇದನ್ನು ನೀವು ಈ ಥರ ರಾಕಿಂಗ್ ಟೈಪಲ್ಲೂ ಯೂಸ್ ಮಾಡ್ಬೋದು. ನಿಮಗೆ ರಾಕಿಂಗ್ ಬೇಡ ಅಂತ ಹೇಳಿದಾಗ ರಿಕ್ಲೈನಿಂಗ್ ಟೈಪಲ್ಲೂ ನೀವು ಇದನ್ನ ಯೂಸ್ ಮಾಡ್ಕೊಳ್ಬೋದು. ಒಂದೇ ಪ್ರಾಡಕ್ಟ್ ರಾಕಿಂಗ್ ಕಮ್ ರಿಕ್ಲೈನಿಂಗ್ ಆಗಿರುವಂಥ ಒಂದು ಪ್ರಾಡಕ್ಟ್ ನಾವು ಕೊಡ್ತಾಯಿದ್ವಿ. ಪ್ಲಸ್ ಇದ್ರದ್ದು ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಕಂಪ್ಲೀಟ್ ಥಿಂಗ್ ಬಂದು ಫೋಲ್ಡ್ ಮಾಡ್ಕೊಳ್ಬೋದು. ನನ್ನ ಹತ್ರ ಇರೋ ಸ್ಟಾಲಲ್ಲಿರೋ ಎಲ್ಲ ಪ್ರಾಡಕ್ಟ್ಗಳು ರಿಮೂವೇಬಲ್ ಟೈಪ್ ಅಲ್ಲ, ಇದು ಎಲ್ಲ ಮೂವ್ ಮಾಡ್ಕೊಂಡು ಹೋಗೋದು ಟೈಪಲ್ಲಿ. ನನ್ನ ಹತ್ರ ಇಲ್ಲಿ ನೋಡಿ, ಇದೊಂದೇ ಚೇರ್ ನನ್ನದು, ನೋಡಲಿಕ್ಕೆ ಒಂದು ನಾರ್ಮಲ್ ಚೇರ್ಸ್ ಥರನೇ ಇದೆ, ಬಟ್ ಎಂಟೈರ್ ಥಿಂಗ್ ಬಂದು ಈ ಥರ ಫೋಲ್ಡ್ ಮಾಡ್ಕೊಂಡು ನೀವು ಎಲ್ಲಿ ಕ್ಯಾರಿ ಮಾಡ್ಬೋದು. 10 kg ವೆಯ್ಟ್ ಇದೆ ನಮ್ಮ ಟೋಟಲ್ ವೆಯ್ಟ್ ಇದೆ ಚೇರ್ದು. ಮನೆ ಒಳಗಾಗಲಿ ಹೊರಗಡೆ ಟೆರೇಸ್ ಗಾರ್ಡನ್ ಬಾಲ್ಕನಿ ಫಾರ್ಮ್ ಹೌಸು ತೋಟದ ಮನೇಲಿ ಎಲ್ಲಿ ಬೇಕೋ ನೀವು ಹಾಕೊಂಡು ಯೂಸ್ ಮಾಡ್ಬೋದು. ಅದೇ ಥರ ನೀವು ನೋಡಿದ್ದೀರಿ, ಇದು ರಿಲ್ಯಾಕ್ಸ್ ಚೇರ್ಸ್ ಅಂತ ನಾವು ಹೇಳ್ತೀವಿ. ಇದರಲ್ಲಿ ಬ್ಯಾಕ್ ಪೇನ್ ಇದ್ದವರಿಗೆ, ವೆರಿಕೋಸ್ ಪೇನ್ ಇದ್ದವರಿಗೆ ಇವನ್ ಭಾರಿ ಕಂಫರ್ಟಬಲ್ ಪ್ರಾಡಕ್ಟ್ ಇದೊಂದು. ಅದೇ ಥರ ನನ್ನ ಹತ್ರ ಫೋಲ್ಡಿಂಗ್ ಬೆಡ್ಸ್ಗಳಿದೆ. ಫೋಲ್ಡಿಂಗ್ ಬೆಡ್ಡು ಹಾಗೆಯೇ ಸ್ಟೈನ್ಲೆಸ್ ಸ್ಟೀಲ್ ಬೆಡ್ಸ್ ನೀವು ನೋಡಿದ್ದೀರಾ ಯಾವ ಥರ ಅಂತ ಹೇಳ್ಬಿಟ್ಟು ಅಂತ. ಇದು ನೀವು ತೋಟದಲ್ಲಾದರೂ ಎಕ್ಸ್ಟ್ರಾ ಪರ್ಸನ್ ಬೆಡ್ ಥರ ಯೂಸ್ ಮಾಡ್ಕೊಳ್ಬೋದು. ಫೋಲ್ಡ್ ಮಾಡಿದ್ರೆ ತುಂಬ ಕಾಂಪ್ಯಾಕ್ಟ್ ಒಂದು ಬ್ಯಾಗಲ್ಲಿ ಬರುತ್ತೆ. ಮ್ಯಾಮ್, ಇದ್ರದ್ದು ಸ್ಟೈನ್ಲೆಸ್ ನನ್ನ ಹತ್ರ 3 ವೆರೈಟೀಸ್ ಬರುತ್ತೆ. ಇದರಲ್ಲಿ ಚೇರ್ಗಳಲ್ಲಾದ್ರೂ ಅಷ್ಟೇ 3 ವೆರೈಟೀಸ್ ಬರುತ್ತೆ. ಇದರಲ್ಲಿ ಒಂದು ಇಂಪೋರ್ಟೆಡ್ 3,300 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ನನ್ನ ಹತ್ರ. 5,500 ರೂಪಾಯಿವರೆಗೆ ಚೇರ್ಸ್ ಬರುತ್ತೆ. ಅದೇ ರಾಕಿಂಗ್ ಚೇರ್ಸ್ಗಳು ಇದೆ ನನ್ನ ಹತ್ರ. ಈವನ್ ಫೋಲ್ಡಿಂಗ್ ಬೆಡ್ಡಲ್ಲಾದ್ರೂ ಅಷ್ಟೇ ಅಲ್ಯೂಮಿನಿಯಂ ಬೆಡ್ಸ್ ಬಂದು 3,000 ರೂಪಾಯಿಗೆ ಬರುತ್ತೆ. ಸ್ಟೈನ್ಲೆಸ್ ಸ್ಟೀಲ್ ಬೆಡ್ ನಿಮಗೆ 5,500 ರೂಪಾಯಿಗೆ ನಾವು ನಿಮಗೆ ಮನೆಗೆ ಹೋಮ್ ಡೆಲಿವರಿ ಕಳಿಸ್ಕೊಡ್ತೀವಿ. ಅದೇ ಥರ ಇದು ಕೂಡ ಅಷ್ಟೇ ಪಿಕ್ನಿಕ್ ಟೇಬಲ್ ಅಂತ ನಾವು ಹೇಳ್ತೀವಿ. ಇದು ಕಂಪ್ಲೀಟ್ ಫೋಲ್ಡಬಲ್ ಕಾನ್ಸೆಪ್ಟ್. ಫೋಲ್ಡ್ ಮಾಡಿದ್ರೆ ಸಣ್ಣ ಈ ಥರ ಸೂಟ್ ಕೇಸ್ ಟೈಪಲ್ಲಿ ನೀವು ಎಲ್ಲಿ ಬೇಕಾದ್ರೂ ತೊಗೊಂಡು ಹೋಗ್ಬೋದು. 4 ಜನ ಕೂತ್ಕೊಳ್ಬೋದು. ಅಲ್ಲಿ ನೋಡಿ, ಆ ಥರ ಎಲ್ಲ ಅಂಬ್ರೆಲ್ಲ ಹಾಕಿದ್ದೀವಿ ಅಲ್ವಾ, ಆ ಥರದಲ್ಲಿ ಹೊರಗಡೆ ಹಾಕಿದ್ದೀವಿ.
ಆ ಥರದಲ್ಲಿ ನಿಮಗೆ ಯೂಸ್ ಮಾಡೋ ಒಂದು ಪ್ರಾಡಕ್ಟ್ ಇದು. ತೋಟದಲ್ಲಿ ಹೊರಗಡೆ ಒಳಗಡೆ ಮಲ್ಟಿಪರ್ಪಸ್ ಪ್ರಾಡಕ್ಟ್ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಸ್ಟಾಲ್ ಇದೆ, ಇನ್ನೊಂದು ಸ್ಟಾಲಲ್ಲಿ ಸರ್ ಏನು ಸರ್ ಇದು ನಿಮ್ಮ? ನಮಸ್ಕಾರ ಮೇಡಮ್. ಇದು ಹೈ ಪ್ರೆಷರ್ ವಾಷರ್ ಅಂತ. ಇದು ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತದೆ. 10 ವರ್ಷ ವಾರಂಟಿನಲ್ಲಿ ಸೇಲ್ ಮಾಡೋಕ್ಕೆ ಬಂದಿದ್ದೀವಿ. ಇದು ಎಲ್ರಿಗೂ ಮಲ್ಟಿ ಥರ ಯೂಸ್ ಆಗುತ್ತೆ. ಒಂದು ಸತಿ ತೋರಿಸ್ತೀನಿ ನೋಡಿರಿ ಯಾವ ಥರ ಅಂತ. ಏನಿಲ್ಲ ಮೇಡಮ್, ಇದು ಇನ್ನು ಬರುತ್ತೆ ಆರ್ಡಿನರಿ ಈ ಥರ ಬಕೆಟ್ಗೆ ಬೇಕಾದ್ರೆ ಬಕೆಟ್ಗೆ ಹಾಕೊಬೋದು. ನಾನು ಇಲ್ಲಿ ಡ್ರಮ್ನಲ್ಲಿ ಹಾಕಿದ್ದೀನಿ. ಇದು ಗನ್ನಕ್ಕಿಂತ ಟ್ಯೂಬ್ ಬರುತ್ತೆ. ಇದು ಸ್ವಿಚ್ ಆನ್ ಆ್ಯಂಡ್ ಆಫ್ ಇದೆ. ನಾರ್ಮಲ್ 5 ಆಂಪ್ಸ್ ಪ್ಲಗ್ನಲ್ಲಿ ನಡೀತದೆ ಅಷ್ಟೇ, ಏನು ಬೇಕಾಗಿಲ್ಲ. ಈಗ ಬಕೆಟ್ನಲ್ಲಿ ನೀರಾಗಿ ಆನ್ ಮಾಡಿದ್ದೀನಿ ನೋಡಿ ಎಷ್ಟು ಪ್ರೆಷರ್ ಬರುತ್ತೆ ಅಂತ. ಒಂದು ಸತಿ ನೋಡಿ ಇಲ್ಲಿ ಎಷ್ಟು ಸರ್ ಅಲ್ಲ ಕವರ್ ಮಾಡಿ ಎಷ್ಟು ಪ್ರೆಷರ್ ಬರುತ್ತೆ ಅಂತ ನೋಡಿ. ಇದಕ್ಕಿಂತ ನಾವು ಜಾಸ್ತಿ ಮಾಡ್ಕೊಬೋದು. ರೊಟೇಟ್ ಮಾಡಿದ್ರೆ ಈ ಥರ ಬ್ಲೋಯಿಂಗ್ ಮಾಡ್ಕೊಬೋದು. ಔಷಧಿ ಸ್ಪ್ರೆಡ್ ಮಾಡಲಿಕ್ಕೆ, ಔಷಧಿ ಹೊಡಲಿಕ್ಕೆ, ಸ್ಪ್ರೇ ಮಾಡಲಿಕ್ಕೆ ಮಲ್ಟಿ ಯೂಸ್ ಮಾಡ್ಕೊಬೋದು. ಇದು ಇರುವಾಗ ಮನೆಯಲ್ಲಿ ಮಲ್ಟಿ ಫಂಕ್ಷನ್ ಯೂಸ್ ಮಾಡ್ಬೋದು. ಮಲ್ಟಿ ಫಂಕ್ಷನ್ ಆದರೆ ಏನು, ಬಾತ್ರೂಮ್ನಲ್ಲಿ ಕ್ಲೀನ್ ಮಾಡೋದು, ಔಷಧಿ ಹೊಡೋದು, ಕಾರು, 2 ವೀಲರು ಏನು ಬೇಕಾದ್ರೂ ವಾಶ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ಕಂಪ್ರೆಸರ್ ಬೇಕಾಗಿಲ್ಲ. ಒಂದು ದೊಡ್ಡ ಕಂಪ್ರೆಸರ್ ತೊಗೊಂಡು ಏನೇನು ರೀತಿ ಕೆಲಸ ಮಾಡಿರ್ತಾರೋ ಅಷ್ಟು ಕೆಲಸನೂ ಈ ಮೋಟ್ರಿಂದ ಮಾಡ್ಬೋದು. ಏನು ಯಾರು ಲಾಕ್ ಮಾಡೋದು ಅದರೆಲ್ಲ ಏನಿಲ್ಲ. ಒಂದು ಸತಿ ತೊಗೊಂಡ್ರೆ 10 ವರ್ಷ ತನಕ ಮಧ್ಯದಲ್ಲಿ ₹1 ಮೋಟ್ರ್ಗಿಂತ ಖರ್ಚೆ ಮಾಡಿ 10 ವರ್ಷ ತನಕ ಬಾಳಿಕೆ ಬರುತ್ತೆ. ಹಾಗಾದರೆ 10 ವರ್ಷ ತನಕ ಬಾಳಿಕೆ ಬರ್ತದೆ. ನಾವು ಮ್ಯಾನುಫ್ಯಾಕ್ಚರರ್, ನೀವೇ ಮ್ಯಾನುಫ್ಯಾಕ್ಚರರ್? ಒಂದು ಮ್ಯಾನುಫ್ಯಾಕ್ಚರರ್. ನೀವು ಎಲ್ಲಿಂದ ಸರ್ ಬಂದಿದ್ದು? ತುಮಕೂರು. ಸೊ ನೀವೀಗ ತುಮಕೂರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ? ಹೌದು, ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಂತ ನಮ್ಮ ಕಂಪನಿ ಹೆಸರು. ಅಲ್ಲಿಂದ ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ. ಅಲ್ಲಿಂದ ಮಾರ್ಕೆಟ್ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀನಿ. ನಿಮ್ಮದೇ ಮ್ಯಾನುಫ್ಯಾಕ್ಚರಿಂಗ್? ನೀವು ಬೇರೆ ಎಲ್ಲೆಲ್ಲ ಬ್ರಾಂಚ್ ಇದೆ ಸರ್? ನಮ್ಮದು ಒಂದು 32 ಅಂಗಡಿಯಲ್ಲಿ ಬ್ರಾಂಚಸ್ ಆಗಿದೆ ಕರ್ನಾಟಕ ಕಡೆ. ಅಲ್ಲಿಂದ ಎಲ್ಲ ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೋಡಿಕೊಂಡು ಬನ್ನಿ. ಈಗ ಜೊತೆಗೆ ಏನಾಗಿಲ್ಲ, ಹಾಸನ ಕಡೆ ಬಂದ್ಬಿಟ್ಟಿದೆ, ಮತ್ತು ಮೈಸೂರು ಕಡೆ ಇರ್ತದೆ. ಈಗ ಉಡುಪಿ, ದಕ್ಷಿಣ ಕನ್ನಡದಲ್ಲಿ ಏನಾಗಿಲ್ಲ. ಈಗೆಲ್ಲ ತುಂಬ ಜನ ಕೇಳ್ತಾ ಇದ್ದಾರೆ. ಮ್ಯಾಕ್ಸಿಮಮ್ 1 to 2 ವಾರ ಒಳಗಡೆ ಹಾಕೊಂಡ್ಬಿಡ್ತೀವಿ ಡೀಲರ್ನ. ಮೇಡಮ್ ಇದು ನೀವು ನಿಮ್ಮ ಕಡೆಯಿಂದ ಜನ ತುಂಬ ಜನ ಇರ್ತಾರೆ. ಈಗ ನಮ್ಮ ಸುದ್ದಿ ಕಡೆಯಿಂದ ಜನ ಬಂದರೆ ನೀವು ಕಡಿಮೆ ಕೊಡ್ತೀರಾ? ಓಕೆ. ಇದು ನಾರ್ಮಲ್ ಪ್ರೈಸ್ ನೋಡ್ರೆ 8,500 ಬೀಳುತ್ತೆ. ಈಗ ಯೂಟ್ಯೂಬ್ ಚಾನಲ್ದ 2,000 ಡಿಸ್ಕೌಂಟ್ ಮಾಡ್ತೀವಿ, 6,500 ಕೊಡ್ತೀವಿ. ಸೊ ನೋಡಿ ಸುದ್ದಿ ವೀಕ್ಷಕರೇ, 8,000ದ ಒಂದು ಪ್ರಾಡಕ್ಟನ್ನು 6,000ಕ್ಕೆ ನಮ್ಮ ಥ್ರೂ ಕೊಡ್ತಾ ಇದ್ದಾರೆ ಅವರು ಅಲ್ವಾ? ಇನ್ನೊಂದು ಅಡಿಷನಲ್ ಒಂದು ಆಫರ್ ಹೇಳ್ತೀನಿ ಮೇಡಮ್. ಇದು ಫೋಮ್ ಕ್ಯಾನ್ ಒಂದು ಬರುತ್ತೆ. ಇದು ಫೋಮ್ ಕ್ಯಾನ್ ಆದರೆ ಆ ಫೋಮ್ ವಾಶ್ ಮಾಡಲಿಕ್ಕೆ ತುಂಬ ಯೂಸ್ ಆಗಿರ್ತದೆ. ಅದು ತೊಗೊಂಡ್ರೆ ನಾರ್ಮಲಾಗಿ ತೊಗೊಂಡ್ರೆ 2,500 ಬೀಳುತ್ತೆ. ಇದು ಸೇರಿ ನಿಮ್ಗೆ 7,500ಕ್ಕೂ ಕೊಟ್ಬಿಡ್ತೀನಿ. ಫೋಮ್ ಕ್ಯಾನ್ ಇದು ಈ ಥರ ಬರುತ್ತೆ ನೋಡ್ರಿ, ಇಲ್ಲಿ ಈ ಥರ ಫೋಮ್ ಕ್ಯಾನ್ ಬರುತ್ತೆ. ಈಗ ನೋಡಿ ಈ ಥರ ಫೋಮ್ ವಾಶ್ ಮಾಡಲಿಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ. ಆ ಥರ ನಾವು ಮಾಡ್ಕೊಬೋದು. ಲಿಕ್ವಿಡ್ ಏನು ಕಾರ್ ವಾಶ್ ಶ್ಯಾಂಪು ಇದೆ. ನೀವು ಕಾರ್ ವಾಶ್ ಶ್ಯಾಂಪು ನೀವು ತಗೋಬೇಕೇನಿಲ್ಲ, ಅದು ನಾವು ಫ್ರೀ ಕೊಡ್ತೀನಿ. ನಿಮ್ಮ ಕಸ್ಟಮರ್ಗಿಂದ ಯಾರು ಬಂದ್ರೂ ನಿಮ್ಮ ಕಡೆಯಿಂದ ಬರೋರಿಗೆ ಫೋಮ್ ಶ್ಯಾಂಪು ಫ್ರೀ ಕೊಡ್ತೀನಿ. ಇದು ಇಟ್ಕೊಂಡು ಯೂಸ್ ಮಾಡ್ಕೊಬೋದು. ಫೋಮ್ ವಾಶ್ ಆರಾಮಾಗಿ ಯೂಸ್ ಆಗುತ್ತೆ, ಮಲ್ಟಿ ಯೂಸ್ ಆಗುತ್ತೆ, ಏನಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಅಂದರೆ ತುಂಬ ಪ್ರಾಡಕ್ಟ್ ತಂದಿದ್ದೀರಾ ಸರ್? ತುಂಬ ನಮ್ಮದೇ ಎಲ್ಲ ಮ್ಯಾನುಫ್ಯಾಕ್ಚರ್, ಅದು ಗೀಸರ್ ಇದೆ, ಎಲ್ಲ ಇದೆ, ನಮ್ಮದೇ ತಯಾರು ಮಾಡಿರ್ತೀವಿ. ಬನ್ನಿ ಕೊಟ್ಬಿಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನಷ್ಟು ನಿಮಗೆ ಗ್ರಾಹಕರು ಬರಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಸ್ಟಾಲ್ಗಳನ್ನು ಕವರ್ ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆ ದಿವ್ಯಶ್ರೀ ವಜ್ರದುಂಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.